8 ವರ್ಷ ಪ್ರಾಯದ ಬಾಲಕನೊಬ್ಬ 400 ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದು 60 ಅಡಿ ಆಳದಲ್ಲಿ ಸಿಲುಕಿಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಮಧ್ಯಪ್ರದೇಶದ ಬೇತುಲ್ ಜಿಲ್ಲೆಯ ಮಾಂಡ್ವಿ ಗ್ರಾಮದಲ್ಲಿ ನಡೆದಿದ್ದು, ಬಾಲಕನನ್ನ ರಕ್ಷಿಸುವ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ನಿನ್ನೆ ಸಂಜೆ 5 ಗಂಟೆಯ ವೇಳೆಗೆ ಮನೆ ಸಮೀಪದ ಹೊಲದಲ್ಲಿ ಆಟ ಆಡ್ತಾ ಇದ್ದಾಗ ಬಾಲಕ ತನ್ಮಯ್ ಆಕಸ್ಮಿಕವಾಗಿ ಅಲ್ಲಿನ ಆವರಣವಿಲ್ಲದ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದಾನೆ. ಇದನ್ನ ಆತನ ಅಕ್ಕ ಗಮನಿಸಿದ್ದು ವಿಷಯವನ್ನ ಕೂಡಲೇ ಮನೆ ಮಂದಿಗೆ ತಿಳಿಸಿದ್ದಾಳೆ. ಮನೆ ಮಂದಿ ಪೊಲೀಸ್ ಮತ್ತು ಅಗ್ನಿಶಾಮಕ ಸೇವಾ ಇಲಾಖೆಗೆ ಮಾಹಿತಿ ನೀಡಿದ್ದು, ಜಿಲ್ಲಾಡಳಿತದ ವತಿಯಿಂದ ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ಬಾಲಕನನ್ನ ಸುರಕ್ಷಿತವಾಗಿ ಮೇಲೆತ್ತಲು ಕಾರ್ಯಾಚರಣೆ ಆರಂಭವಾಗಿದೆ. ಕೊಳವೆ ಬಾವಿಯೊಳಗೆ ಸಿಲುಕಿರುವ ಬಾಲಕ ತನ್ಮಯ್ ಆಕ್ಸಿಜನ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗಿದೆ. ಬಾಲಕನನ್ನ ರಕ್ಷಿಸಲು ಕೊಳವೆ ಬಾವಿಯ ಸುತ್ತ ಜೆಸಿಬಿ ಮತ್ತು ಅರ್ತ್ ಮೂವಿಂಗ್ ಯಂತ್ರಗಳನ್ನು ಉಪಯೋಗಿಸಿ ಕೊರೆಯುವ ಕಾರ್ಯ ನಡೀತಾ ಇದ್ದು, ಈಗಾಗಲೇ ಸುಮಾರು 40 ಅಡಿಗಳಷ್ಟು ಗುಂಡಿ ತೋಡಲಾಗಿದೆ. ಕಲ್ಲು ಬಂಡೆಗಳು ಇರುವುದರಿಂದ ಕಾರ್ಯಾಚರಣೆ ನಿಧಾನವಾಗಿದೆ ಅಂತ ಮೇಲುಸ್ತುವಾರಿ ವಹಿಸಿಕೊಂಡಿರುವಂತಹ ಅಪರ ಜಿಲ್ಲಾಧಿಕಾರಿ ಶಾಮೇಂದ್ರ ಜೈಶ್ವಾಲ್ ಅವರು ತಿಳಿಸಿದ್ದಾರೆ. ಎಸ್ಡಿಆರ್ಎಫ್, ಗೃಹ ರಕ್ಷಕ ದಳ, ಪೊಲೀಸ್ ಮತ್ತು ವೈದ್ಯಕೀಯ ತಂಡ ಸ್ಥಳದಲ್ಲಿ ಬೀಡು ಬಿಟ್ಟಿದೆ.